ತುಂಬ ಜನ ಕೇಳಿದ್ರು ಆ ಹೇರ್ ಆಯಿಲಿಂದ ಹೇರ್ ಬ್ಲ್ಯಾಕ್ ಆಗುತ್ತಾ ಅಂತ ಕೆಲವರು. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಆಲ್ರೆಡಿ ಹೇರ್ ಆಯಿಲ್ ಬಗ್ಗೆ 2 ವಿಡಿಯೋ ಮಾಡಿ ಹಾಕಿದ್ದೆ. ಒಂದು ಅದರ ಅಂದರೆ ಯಾಕೆ ಅಷ್ಟು ರೇಟ್ ಆ್ಯಂಡ್ ಹೇಗೆ ಮಾಡೋದು, ಸೊ 2 ವಿಡಿಯೋ ಹಾಕಿದ್ದೆ. ಸೊ ಇವತ್ತು ಯಾಕೆ ವಿಡಿಯೋ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಸೊ ತುಂಬ ಜನ ಕೇಳಿದರು ಆ ಹೇರ್ ಆಯಿಲಿಂದ ಹೇರ್ ಬ್ಲ್ಯಾಕ್ ಆಗುತ್ತಾ ಅಂತ. ಕೆಲವರಿಗೆ ವೈಟ್ ಹೇರ್ ಆಗುತ್ತಲ್ವ, ಸೊ ಬ್ಲ್ಯಾಕ್ ಆಗುತ್ತಾ ಅಂತ. ಸೊ ಆಲ್ರೆಡಿ ನೆಲ್ಲಿಕಾಯಿ ಹಾಕಿರೋದ್ರಿಂದ ಬ್ಲ್ಯಾಕ್ ಆಗುತ್ತೆ, ಬಟ್ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗಬೇಕು ಅಂತ ಹೇಳಿದರೆ ಇನ್ನೊಂದು ಸೊಪ್ಪು ಅದಕ್ಕೆ ಆ್ಯಡ್ ಮಾಡಿದ್ದೇವೆ. ಕೆಲವರಿಗೆ ಈ ಎಣ್ಣೆ ಹಚ್ಚಿದ ತಕ್ಷಣ ತಲೆನೋವು, ಶೀತ ಅದೆಲ್ಲ ಆಗುತ್ತೆ. ಸೊ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದು ಎಣ್ಣೆ ಹಚ್ಚೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ಹಾಗಾಗಿ ಇದು ನನ್ನ ಆಫೀಸಿದ್ದು ಕೊಲಿಗೊಬ್ಬರಿದ್ದಾರೆ, ಸುಮಿತ್ರಾ ಅಕ್ಕ ಅಂತ. ಸೊ ಅವರ ಅಮ್ಮ ಹೇಳಿರುವಂಥ ಮದ್ದು. ಸೊ ಅದನ್ನು ಕೂಡ ಈ ಬಾರಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೇವೆ. ಆ್ಯಂಡ್ ಈ ಸಲ ಹೇಗೆ ಪ್ರಿಪೇರ್ ಮಾಡಿದ್ವಿ ಆ್ಯಂಡ್ ಯಾವೆಲ್ಲ ಸೊಪ್ಪು ಹಾಕಿದ್ವಿ, ಹೇಗೆ ಪ್ಯಾಕಿಂಗ್ ಎಲ್ಲ ಮಾಡ್ತೇವೆ, ಸೊ ಕಂಪ್ಲೀಟ್ ವಿಡಿಯೋ ಇವತ್ತಿನ ಒಂದು ವ್ಲಾಗಲ್ಲಿ ನೋಡ್ಬೋದು. ಸೊ ಬನ್ನಿ, ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮಾರ್ಕೆಟಲ್ಲೆಲ್ಲ ತುಂಬ ಕಡಿಮೆಗೆ ಕೊಕೊನಟ್ ಆಯಿಲ್ ಸಿಗುತ್ತೆ, ಆದರೆ ಮಿಲ್ ಅಷ್ಟು ಪ್ಯೂರ್ ಇರೋದಿಲ್ಲ. ಸೊ ಮಿಲ್ಲಿಂದ ಡೈರೆಕ್ಟ್ ತಗೊಳ್ಳೋದ್ರಿಂದ ಪ್ಯೂರ್ ಇರುತ್ತೆ ಅಂತ ಹೇಳ್ಕೊಂಡು ಮಿಲ್ಲಿಂದಲೂ ತಗೊಂಡು ಆಯಿಲ್ ಪ್ರಿಪೇರ್ ಮಾಡುವಂಥದ್ದು ನಾವು. ಸೊ ನೋಡಿ ಹೇಗೆ ಶುದ್ಧವಾಗಿದೆ ಅಂತ. ಸೊ ಪ್ಯೂರ್ ಕೊಕೊನಟ್ ಆಯಿಲ್, ಯಾವುದೇ ರೀತಿಯ ಕೆಮಿಕಲ್ ಇಲ್ಲ. ಸೊ ಶಾಪಲ್ಲಿ ತಗೊಂಡ್ರೆ ತುಂಬ ಕಡಿಮೆಗೆ ಸಿಗುತ್ತೆ, ಬಟ್ ಅದರಲ್ಲಿ ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಸೊ ಇದು ಬೆಸ್ಟ್ ಅನಿಸುತ್ತೆ. ಆ್ಯಂಡ್ ಈ ಸಲ ಲಾಸ್ಟ್ ಟೈಮ್ ಎಲ್ಲ ಹೇಗೆ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಫುಲ್ಲು ಜಾಸ್ತಿ ಅದನ್ನು ಜಜ್ಜಿ ಅದನ್ನು ಏನು ಗ್ರೈಂಡ್ ಮಾಡಿ ನೆಕ್ಸ್ಟ್ ಅದರ ರಸವನ್ನು ಆಯಿಲಿಗೆ ಹಾಕ್ತಾ ಇದ್ವಿ. ಬಟ್ ಈ ಸಲ ಒಂಥರ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳಿ, ಯಾಕಂತ ಹೇಳಿದರೆ ಇದನ್ನು ಸ್ವಲ್ಪ ಜಜ್ಜಿ ಅದನ್ನು ಎಣ್ಣೆಗೆ ಈ ಸೊಪ್ಪನ್ನೇ ಹಾಕುವಂಥದ್ದು. ಯಾಕಂತ ಹೇಳಿದರೆ ಆಗ ಜಿಡ್ಡೆಲ್ಲ ಜಾಸ್ತಿ ಇರೋದಿಲ್ಲ, ಸೊಪ್ಪಿನ ರಸ ಏನು ಅದೆಲ್ಲ ನಾನು ಬಾಟಲೆಲ್ಲ ಹಾಕುವಾಗ ರಸ ಎಲ್ಲ ಜಾಸ್ತಿ ತುಂಬಿರುತ್ತೆ. ಸೊ ಅದಕ್ಕೋಸ್ಕರ ಜಸ್ಟ್ ಎಲೆಗಳನ್ನು ಅದು ಜಜ್ಜಿ ಡೈರೆಕ್ಟ್ ಎಣ್ಣೆಗೆ ಹಾಕಿ ಅದನ್ನು ಇದು ಮಾಡುವಂಥದ್ದು. ಸೊ ಇದು ನೋಡಿ, ನೆಲ್ಲಿಕಾಯಿ, ತಿಮ್ಮರೆ ಎಲ್ಲ ಇದೆ. ಸೊ ಇದು ನಾನು ಆಗಲೇ ಹೇಳಿದೆ ಅಲ್ವಾ, ಸೊ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದೇವೆ ಅಂತ ಹೇಳಿ. ಇದು ನೆಲಚರಿ ಅಂತ. ಸೊ ಇದರಿಂದ ಕೂದಲು ಕಪ್ಪಾಗಿ ಬೆಳೆಯುತ್ತೆ. ಆ್ಯಂಡ್ ಇದು ತುಂಬ ತಲೆನೋವೆಲ್ಲ ಬರುತ್ತೆ ನೋಡಿ ಆಯಿಲ್ ಎಲ್ಲ ಹಾಕುವವರಿಗೆ. ಸೊ ತುಂಬ ಯೂಸ್ ಆಗುತ್ತೆ, ಅಂದರೆ ತಲೆನೋವೆಲ್ಲ ಬರೋದಿಲ್ಲ. ಸೊ ಕೆಲವರಿಗೆ ಆಯಿಲ್ ಹಾಕಿದ ತಕ್ಷಣ ತಂಪಾಗಿ ತಲೆನೋವು, ಶೀತ ಎಲ್ಲ ಕಾಣಿಸುತ್ತೆ. ಇದನ್ನು ಹಾಕೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಆ್ಯಂಡ್ ಈಗ ನೋಡಿ ಇದನ್ನು ಜಜ್ಜಿತಾ ಇದ್ದೇವೆ. ಸೊ ಇದನ್ನು ಜಸ್ಟ್ ಒಂದು ಜಜ್ಜಿ ಸ್ವಲ್ಪ, ಅಂದರೆ ಜಾಸ್ತಿ ಇಲ್ಲ, ಮತ್ತು ಇದನ್ನು ಹಾಕುವಂಥದ್ದು ಸ್ವಲ್ಪ ಮತ್ತೆ ರಸ ಬಿಡುತ್ತೆ ಅದರಲ್ಲಿ. ಇದರಿಂದ ಆಯಿಲ್ ಏನು ಜಾಸ್ತಿ ಬೇಗ ಹಾಳಾಗಲ್ಲ. ಆ್ಯಂಡ್ ಜಾಸ್ತಿ ಏನು ಇದು ಜಿಡ್ಡು ಆ ಥರ ಎಲ್ಲ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಸಲ ಈ ಥರ ಮಾಡ್ತಿದ್ದೇವೆ. ಆ್ಯಂಡ್ ಇದನ್ನು ಪಾತ್ರೆಯಲ್ಲಿ ಕಾಯಿಸ್ಬೇಕಾದ್ರೆ ಪಾತ್ರೆ ಕೂಡ ಬ್ಲ್ಯಾಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಓಲ್ಡ್ ಪಾತ್ರೆಯಲ್ಲಿ ನಾವು ಇದನ್ನು ಎಣ್ಣೆ ಕಾಯಿಸುವಂಥದ್ದು. ಸೊ ಯಾಕಂತ ಹೇಳಿದರೆ ಕಪ್ಪಾಗುತ್ತೆ, ಅದಕ್ಕೋಸ್ಕರ. ಸೊ ನೋಡಿ ಇಲ್ಲಿ ಪ್ಯೂರ್ ಕೊಕೊನಟ್ ಆಯಿಲನ್ನು ಹಾಕಿ ಈ ಒಂದು ಆಯಿಲನ್ನು ಪ್ರಿಪೇರ್ ಮಾಡುವಂಥದ್ದು. ಸೊ ಯಾವುದೇ ರೀತಿ ಏನು ಹೇಳ್ತಾರಲ್ವ, ಬೇರೆ ಯಾವುದೇ ರೀತಿ ಕೆಮಿಕಲ್ ಆಗಿರ್ಬೋದು ಏನೂ ಯೂಸ್ ಮಾಡೋದಿಲ್ಲ. ಫುಲ್ಲಿ ಆಯುರ್ವೇದಿಕ್, ಏನು ಗದ್ದೆ ಸೈಡ್ ಆಗಿರ್ಬೋದು, ಸೊ ಮನೆ ಸುತ್ತಮುತ್ತ ಸಿಗುವಂತಹ ಸೊಪ್ಪು ಬಳ್ಳಿಗಳಿಂದ ಈ ಒಂದು ಆಯಿಲ್ ಪ್ರಿಪೇರ್ ಮಾಡುವಂಥದ್ದು ನಾವು. ಸೊ ಇದು ಸ್ವಲ್ಪ ಕುದಿಬೇಕಷ್ಟೇ. ಸ್ವಲ್ಪ ಕುದಿ ಬಂದ ನಂತರ ಏನು ಸೊಪ್ಪೆಲ್ಲ ನಾನೇನು ಜಜ್ಜಿಟ್ಟಿದ್ದೆ ನೋಡಿ, ಸೊ ಅದನ್ನೆಲ್ಲ ಹಾಕ್ತಿದ್ದೇವೆ ಸೊಪ್ಪನ್ನು. ಸೊ ಇದೆಲ್ಲ ಸ್ವಲ್ಪ ಜಜ್ಜಿಟ್ಟದಷ್ಟೇ, ಮತ್ತು ಅದು ರಸ ಬಿಡುತ್ತೆ. ಈಗ ಆಯಿಲ್ ನೋಡಿ ವೈಟ್ ಕಲರ್ ಇದೆ, ಇದು ಗ್ರೀನ್ ಕಲರ್ ಅಥವಾ ಒಂಥರ ಬ್ಲ್ಯಾಕ್ ಕಲರ್ ಆ ಥರಕ್ಕೆ ಬರಬೇಕು. ಸೊ ಈರುಳ್ಳಿ ಈಗ ಹಾಕ್ತಿದ್ದೇವೆ ನೋಡಿ. ಸೊ ಈರುಳ್ಳಿ ಕೂಡ ಹಾಕ್ತೇವೆ. ಈರುಳ್ಳಿ ಹಾಕೋದ್ರಿಂದ ಕೂಡ ಕೂದಲು ದಪ್ಪನೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಕುದೀತಾ ಇದೆ, ಇನ್ನೂ ಕೂಡ ಕಲರ್ ಬಂದಿಲ್ಲ ನೋಡಿ, ಸ್ವಲ್ಪ ಕಲರ್ ಬಂದಿದ್ದಷ್ಟೇ, ಗ್ರೀನ್ ಬರಬೇಕಷ್ಟೇ, ಇನ್ನೂ ಕೂಡ ವೈಟಲ್ಲೇ ಇದೆ. ಸೊ ತುಂಬ ಕುದಿಬೇಕಾಗತ್ತೆ. ಕುದಿದು ಏನು ಇದು 2 ಲೀಟರ್ ಎಣ್ಣೆ ಇರೋದ್ರಲ್ಲಿ 2 ಲೀಟರ್ 1 ಲೀಟರ್ಗೆ ಬರಬೇಕು. ಸೊ ಅಷ್ಟು ಕುದಿಬೇಕು.
ನೋಡಿ ಈಗ ಸ್ವಲ್ಪ ಸ್ವಲ್ಪ ಬಂದಿದೆ ನೋಡಿ ಗ್ರೀನಿಗೆ. ಇದು ಲಾಸ್ಟಿಗೆ ಇದನ್ನು ಆರೋದಕ್ಕೆ ಬಿಡಬೇಕು. ಆರೋದಕ್ಕೆ ಬಿಟ್ಟ ನಂತರ ನೋಡಿ ಈ ಒಂದು ಕಲ್ಲರಿಗೆ ಅದು ಕನ್ವರ್ಟ್ ಆಗುತ್ತೆ. ಸೊ ನೋಡಿ ಸೊಪ್ಪೆಲ್ಲ ಮತ್ತೆ ನಾವು ಅದನ್ನು ಜಾಡಿಸಿ ಸೊಪ್ಪು ತೆಗೆದು ಪ್ಯೂರ್ ಎಣ್ಣೆ ಏನಿದೆ ಸೊ ಅದನ್ನು ಮಾತ್ರ ಪ್ಯಾಕ್ ಮಾಡುವಂಥದ್ದು. ಸೊ ಕೆಲವರಿಗೆಲ್ಲ ಕರೆಕ್ಟಾಗಿ ರೀಚ್ ಆಗಬೇಕು ಅನ್ನೋದ ಕಾರಣಕ್ಕೆ ಇದನ್ನು ಕೂಡ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೇವೆ ನೋಡಿ. ಇದರಿಂದ ಪ್ಯಾಕ್ ಮಾಡಿ ಕಳಿಸೋದು, ಯಾವುದೇ ರೀತಿಯ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಕೂಡ ಹಾಕ್ತೇವೆ ನೋಡಿ. ಸೊ ಆಯಿಲ್ ಬಾಟ್ಲು ಕೂಡ ಎಕ್ಸ್ಟ್ರಾ ತರಿಸ್ಕೊಂಡಿದ್ದೇವೆ, ಯಾಕಂತೇಳಿದ್ರೆ ತುಂಬ ಆರ್ಡ್ರ್ ಬಂದಿದೆ. ಬಂದಾಗೆ ದಿನಕ್ಕೆ ಇಷ್ಟು ಅಂತ ಹಾಕಿ ಅದನ್ನು ಆಯಿಲನ್ನು ಹಾಕೋದು, ಯಾಕಂತ ಹೇಳಿದರೆ ಬೇಗ ಹಾಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಬೇಕಾದಾಗ ಮಾತ್ರ ಈ ಒಂದು ಆಯಿಲ್ ಬಾಟಲ್ಗಳಿಗೆ ಹಾಕುವಂಥದ್ದು. ಸೊ ನೋಡಿ ಎಲ್ಲ ಪ್ಯಾಕಿಂಗ್ ಕೂಡ ರೆಡಿಯಾಗಿದೆ. ಸೊ ಇದು ಮುಂಬೈಗೆ ಪಾರ್ಸೆಲ್ ಮಾಡುವಂಥ ಒಂದು ಪ್ಯಾಕಿಂಗ್ ಆಲ್ರೆಡಿ ಕೊರಿಯರ್ ಮಾಡಿ ಆಗಿದೆ. ಸೊ ಇದು ತುಂಬ ಖುಷಿ ಕೊಟ್ಟ ದಿನ ಅಮ್ಮನಿಗೆ. ಏನು ನೀವೆಲ್ಲ ಏನು ಕಳಿಸಿದ್ರಿ ಸೊ ಅದನ್ನೆಲ್ಲ ನಾನು ಅಮ್ಮನ ಕೈಯಲ್ಲಿ ಕೊಟ್ಟಿದ್ದೇನೆ ATM ಇಂದ ಡ್ರಾ ಮಾಡಿಕೊಂಡು. ಎಷ್ಟು ಏನು ಅಂತ ಹೇಳಲ್ಲ, ಯಾಕಂತ ಹೇಳಿದ್ರೆ ಕೆಲವು ವಾಪಸ್ ಆರ್ಡರ್ ಮಾಡಿದ್ದೇವೆ ನೋಡಿ, ಹಾಗಾಗಿ. ಮಾತೆರೆಗ್ಲ ಟ್ಯಾಂಕ್ಸ್ ಮುಂಚೆನೆ ಸಪೋರ್ಟ್ ಮಾಡ್ಕೊಂಡು